ಮುಲ್ಕಿ ಹಳೆಯಂಗಡಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 66ರ ಪಾವಂಜಿ ಜಂಕ್ಷನ್ ಬಳಿ ಮಿನಿ ಟೆಂಪೋದ ಟೈರ್ ಸ್ಫೋಟಗೊಂಡು ಪಲ್ಟಿಯಾಗಿದ್ದು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಭಟ್ಕಳದಿಂದ ಮಂಗಳೂರು ಕಡೆಗೆ ಪಾಮ್ ಆಯಿಲ್ ಹೇರಿಕೊಂಡು ಬರ್ತಾ ಇದ್ದಂತಹ ಮಿನಿ ಟೆಂಪೋ ಪಾವಂಜಿ ಜಂಕ್ಷನ್ ಬಳಿ ತಲುಪ್ತಾ ಇದ್ದಂತೆ ಹಿಂದಿನ ಟೈರ್ ಸ್ಫೋಟಗೊಂಡು ಹೆದ್ದಾರಿಯಲ್ಲಿ ಪಲ್ಟಿಯಾಗಿದೆ. ಅಪಘಾತದ ರಭಸಕ್ಕೆ ಟೆಂಪೋ ಜಖಂಗೊಂಡಿದ್ದು ಚಾಲಕ ಸುಧಾಕರ್ ಕಾಮತ್ ಹಾಗೂ ಟೆಂಪೋದಲ್ಲಿದ್ದ ರಮೇಶ್ ಎಂಬುವರು ಅಲ್ಪ ಸ್ವಲ್ಪ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಅಪಘಾತದಿಂದ ಕೆಲವು ಹೊತ್ತು ಹೆದ್ದಾರಿ ಸಂಚಾರ ವ್ಯತ್ಯಯಗೊಂಡಿದ್ದು ಕೂಡಲೇ ಸ್ಥಳಕ್ಕೆ ಟ್ರಾಫಿಕ್ ಪೊಲೀಸರು ಹಾಗೂ ಟೋಲ್ ಸಿಬ್ಬಂದಿ ಧಾವಿಸಿ ಪರಿಶೀಲನೆ ನಡೆಸಿ ಕ್ರೇನ್ ಮೂಲಕ ವಾಹನವನ್ನು ತೆರವುಗೊಳಿಸಿದರು.